ಗ್ರಾಮ ಪಂಚಾಯತ್ ಮುತಾಲಿಕೆಡು ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ರಾಜ್ ಇಲಾಖೆ ಉಳ್ಳಾಲ ತಾಲೂಕು ಸಹಕಾರಡು ಕಿನ್ಯ ಗ್ರಾಮಸ್ಥರಿಗೂ ಗ್ರಾಮೀಣ ಕ್ರೀಡಾಕೂಟ ಕಬಡ್ಡಿ ಬೊಕ್ಕ ಕ್ರಿಕೆಟ್ನ ಕಿನ್ಯ ಉಕ್ಕುಳ ಮೈದಾನಡು ಕರಿ ಐತಾರ ನಡಪಾಯಿರು. ಚಮತ್ಕಾರದ ಹಂತ ಕಂಡು ಬರ್ತಾ ಇದೆ. ಬಲಶಾಲಿಯಾದಂತಹ ಮುಖಾಂತರ ತಂಡದ ಮೊತ್ತ ಎರಡನೇ ವಾರ್ಡಿನ ಮೂರನೇ ವಾರ್ಡ್ ಭೂತಕ ವಿಜಯಶಾಲಿಯಾಗಲು 15 ಎಸೆಗಳಲ್ಲಿ 62 ರನ್ನಿನ ಗುರಿ ಕಂಡು ಬರ್ತಾ ಇದೆ. ಅದು ಬಲಿಸಿದರೆ ಪರಿಸರದ ಹಿರಿಯರು ಅಬುಸಾಲಿ ಹಾಜಿ ಕ್ರೀಡಾಕೂಟನ ಉದಿಪನ ಮಲ್ತದ್ದು ಶುಭ ಹಾರೈಸಿರು. ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಫಾರೂಕ್ ಕಿನ್ಯ ಎತ್ಕೊಂಡರು. ಕಿನ್ಯ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಸಭೆಯಲ್ಲಿ ನಿರ್ಣಯಿಸಿದ ಹಾಗೆ ಇವತ್ತು ಕಿನ್ಯ ಗ್ರಾಮಸ್ಥರಿಗೆ ಒಂದು ಗ್ರಾಮೀಣ ಮಟ್ಟವಾದಂತಹ ಕ್ರಿಕೆಟ್ ಮತ್ತು ಕಬಡ್ಡಿ ಕ್ರೀಡಾಕೂಟವನ್ನು ನಾವು ಇವತ್ತು ಉತ್ತರ ಮಜಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಬಹಳ ಇಂಟ್ರೆಸ್ಟ್ ನಿಂದ ನಮ್ಮ ಯುವಕರು ಗ್ರಾಮಸ್ಥರು ಬೇಡಿಕೊಂಡಾಗ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಅವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ದೇವೆ. ಪ್ರಪ್ರಥಮವಾಗಿ ಈ ಒಂದು ಕ್ರೀಡಾಕೂಟ ಆಗಮಿಸಿದ ಸರ್ವ ನಾಗರಿಕರನ್ನು ಸ್ವಾಗತ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತ ನಮ್ಮೆಲ್ಲರ ನಾಯಕರಾಗಿದ್ದ
ಕಿನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಅವರನ್ನು ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸರಳ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಿರಿಯ ವ್ಯಕ್ತಿಯು ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಅಬುಸಾಲೆ ಅಜಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲಿ ಸೆಟಪ್ ಮಾಡಿಕೊಟ್ಟು ನೇತೃತ್ವ ವಹಿಸಿಕೊಂಡಂತಹ ಜವಾಬ್ದಾರಿ ಹೊತ್ತುಕೊಂಡಂತಹ ಕಿನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ವಿಶ್ವನಾಥ್ ಸರ್ ಅವರನ್ನು ನಾನು ಈ ಸಮಾರಂಭಕ್ಕೆ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ನೇತೃತ್ವವನ್ನು ನೀಡಿದ ಮಾರ್ಗದರ್ಶನ ನೀಡಿದಂತಹ ಪಂಚಾಯತ್ನ ಹಿರಿಯ ಸದಸ್ಯರಾಗಿರುವಂತಹ ಸಿರಾಜುದ್ದೀನ್ ಕಿನ್ಯರ್ ಅವರು ನಮ್ಮ ಈ ಸಭೆಯಲ್ಲಿ ಇದ್ದಾರೆ. ಅವರಿಗೂ ನಾನು ಈ ಸಮಾರಂಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಕಿನ್ಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಶ್ರೀಮತಿ ಮಾಲಿನ್ ನಾರಾಯಣ್ ಪೂಜಾರ್ ಅವರು ಇದ್ದಾರೆ. ಅವರಿಗೂ ನಾನು ಈ ಸಭೆಯಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಕಿನ್ಯ ಗ್ರಾಮ ಪಂಚಾಯತ್ 3ನೇ ವಾರ್ಡ್ನ ಸದಸ್ಯರಾಗಿರುವಂತಹ ಸೈಯದ್ ತಹಾ ತಂಗಲ್ ಅವರಿದ್ದಾರೆ. ಅವರಿಗೂ ನಾನು ಈ ಸಭೆಯಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ 4ನೇ ವಾರ್ಡಿನ ಸದಸ್ಯರಾಗಿರುವಂತಹ ನಜೀರ್ ಹುಸೇನ್ ಅವರಿದ್ದಾರೆ. ಅವರಿಗೂ ನಾನು ಈ ಸಭೆಯಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸಿದ ಹಿರಿಯರು ಸಂಪನ್ಮೂಲ ವ್ಯಕ್ತಿಯಾದ ಉಮರ್ ಕಲ್ಲಾಂಡ್ ಅವರಿದ್ದಾರೆ. ಅವರಿಗೂ ನಾನು ಈ ಸಭೆಯಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮಾಜಿ ಕ್ರೀಡಾಪಟು ಆಗಿರುವಂತಹ ಪಾರ್ಥ ಅವರು ಭಾಗವಹಿಸಿದ್ದಾರೆ. ಅವರಿಗೂ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತೀರ್ಪುರಾಗಿ ನಮ್ಮ ಕೋಚರ್ ಆಗಿ ಎಲ್ಲ ರಂಗದಲ್ಲೂ ನಮ್ಮ ಕ್ರೀಡಾಪಟುಗಳಿಗೆ ಹುಮ್ಮಸ್ಸಿರುವಂತಹ ನಮ್ಮ ಗುರುಗಳಾಗಿರುವಂತಹ ಕೆ ಹಸೀನಾರ್ ಅವರು ಇದ್ದಾರೆ. ಅವರಿಗೂ ನಾನು ಗ್ರಾಮ ಪಂಚಾಯತ್ ಪರವಾಗಿ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾದ ಅಬ್ದುಲ್ ಖಾದರ್ ಹಾಜಿ ಅವರು ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಗೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಕಿನ್ಯ ಗ್ರಾಮ ಪಂಚಾಯತಿಯ ಎಲ್ಲ ಅಶ್ರಫ್ ಮತ್ತು ಮುತ್ತಲಿಬ್ ಅಬ್ದುಲ್ಲಾ ಮತ್ತು ಸಫಾನಾ ಮತ್ತು ಚೇತನ್ ಕುಮಾರ್ ಮತ್ತು ಇನ್ನಿತರ ಎಲ್ಲರಿಗೂ ಎಲ್ಲ ಈ ಕಾರ್ಯಕ್ರಮ ರಾತ್ರಿ ಆಗಲು ಹಿಡಿದುಕೊಂಡು ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದ ಸಿಬ್ಬಂದಿವರೆಗೂ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಕಬಡ್ಡಿ ಮತ್ತು ಕ್ರಿಕೆಟ್ಗೆ ನೇತೃತ್ವವನ್ನು ಇಬ್ಬರು ನಮ್ಮ ಮಾಜಿ ಆಟಗಾರರು ವಹಿಸಿಕೊಂಡಿದ್ದಾರೆ. ಅವರು ಇಸ್ಮಾಯಿಲ್ ಮತ್ತು ತೌಫಲ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಲಹೆ ನೀಡುವಂತಹ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಇಮ್ತಿಯಾಸ್ ಮತ್ತು ಅಬ್ಬಾಸ್ ಕೆಬಿ ಅಬ್ಬಾಸ್ ಇನ್ನಿತರ ಎಲ್ಲರಿಗೂ ನಾನು ಸ್ವಾಗತ ನೀಡಿಕೊಂಡು ಮತ್ತು ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಅಳವಡಿಸಿಕೊಂಡಂತಹ ABS ಸೌಂಡ್ ಸಿಸ್ಟಮ್ ಅವರಿಗೂ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಕಾರಣಕರಾಗಿದ್ದ ಹೊಸಕುಲ್ ಆಸಿಫ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತ ನೀಡಿಕೊಂಡು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾಪಟುಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟವನ್ನು ಒದಗಿಸಿಕೊಟ್ಟ ಸಂಪನ್ಮೂಲ ಅವರ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿಕೊಂಡು ಒಂದು ಊಟೋಪಚಾರ ಮಾಡಿದ್ದೇವೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡಿಕೊಂಡು ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ತನು ಮನ ದನಗಳಿಂದ ಸಹಕರಿಸಿದ ಎಲ್ಲ ಮಹಿಳೆಯರಿಗೂ ನಾನು ಒಂದೇ ಭಾಗದಲ್ಲಿ ಸ್ವಾಗತ ಮಾಡಿಕೊಂಡು ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ನಿಮ್ಮಿಂದ ಯಶಸ್ವಿ ಮಾಡಬೇಕಾಗಿ ಕೇಳಿಕೊಂಡು ಪಂಚಾಯತ್ ಸಿಬ್ಬಂದಿ ಅಶ್ರಫ್ ಕಿನ್ಯ ನಿರೂಪಣೆ ಮಾಡಿದ್ದು ಸೊಲ್ಮೆ ಸಂದಾಯರು. ಅದೇ ರೀತಿ ಎಲ್ಲ ಆಟಗಾರರು ಸಜ್ಜಾಗಿ 1ನೇ ಮತ್ತು 3ನೇ ವಾರ್ಡ್ನ ಸಜ್ಜಾಗೋತಿಗೆ ಒಂದು ಸಣ್ಣ ಒಂದು ಪ್ರಾಸ್ತಾವಿಕ ನುಡಿಯನ್ನು ಆಡಲಿದ್ದಾರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ವಿಶ್ವನಾಥ್ ಸರ್ ಅವರು. ಕಿನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಬೈಲಮೂಲೆ ಪಾತೆರೊಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಾವಡಪಣದು ಪಂಚಾಯತ ಮಾತಾ ಸದಸ್ಯರೇನ ಪರಿಸರದ ಪ್ರಮುಖರೇನು ಹಿತೈಷಿ ಬಂಧುರೇನು ಸೇರಾ ಒಂದು ಗ್ರಾಮೀಣ ಕ್ರೀಡಾಕೂಟನ ಅಟಣೆ ಮಂತದ ಪಂಡ ತೆರಿಪಾಯರು. ಸ್ವಾತಂತ್ರ್ಯದ ಮಹೋತ್ಸವ ಅಮೃತ ಮಹೋತ್ಸವದ ಶುಭ ಹಾರೈಕೆಗಳು. ಸ್ವಾತಂತ್ರ್ಯ ಗಳಿಸಿ 75 ವರ್ಷಗಳನ್ನ ಸಮೀಪಿಸುತ್ತಿರುವಂತಹ ನಾವು ಕಿನ್ಯ ಗ್ರಾಮ ಪಂಚಾಯತಿನಲ್ಲಿ ಇದನ್ನು ವಿಶಿಷ್ಟವಾಗಿ ಆಚರಿಸಬೇಕೆಂದು ತೀರ್ಮಾನಿಸಿದಾಗ ಎಲ್ಲ ಸದಸ್ಯರುಗಳು ಹಾಗೆ ನಮ್ಮ ಹಿತೈಷಿಗಳು ಆಶಿಸಿದಂತೆ ಇವತ್ತಿಗೆ ನಾವು ಕ್ರಿಕೆಟ್ ಮತ್ತು ಮ್ಯಾಟ್ ಕಬಡ್ಡಿ ಪಂದ್ಯಾಟಗಳನ್ನು ನಡೆಸ್ತಾ ಇದ್ದೇವೆ. ಇದರೊಂದಿಗೆ ಮೊನ್ನೆಯಿಂದ 2 ತಾರೀಕಿನ ನಂತರ ನಾವು ಚೆಸ್ ಕಾರ್ಯಕ್ರಮವನ್ನ ಮಕ್ಕಳಿಗೆ ಏರ್ಪಡಿಸಿದ್ದೆವು. ಅದರ ನಂತರ ಶಾಲಾ ಮಕ್ಕಳಿಗೆ ಡ್ರಾಯಿಂಗ್ ಮತ್ತು ಗೀತಗಾಯನ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡಿದ್ದೆವು. ಪುರುಷರಿಗೋಸ್ಕರ ಇವತ್ತು ಕ್ರಿಕೆಟ್, ಕಬಡ್ಡಿ ಹಾಗೆ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಪಂದ್ಯಾಟವು ಇವತ್ತು ಜರುಗಲಿದೆ. ಹಗ್ಗ ಜಗ್ಗಾಟ ಪಂದ್ಯವು ಗ್ರಾಮ ಪಂಚಾಯತ್ನ ಸಮೀಪದಲ್ಲಿರುವಂತಹ ಮೈದಾನದಲ್ಲಿ ಮಹಿಳೆಯರಿಗೆ ಏರ್ಪಡಿಸಲಾಗಿದೆ. ಅಪರಾಹ್ನದಲ್ಲಿ ನಡೆಯುತ್ತದೆ.
ಬಹಳಷ್ಟು ಮುತುವರ್ಜಿಯಿಂದ ಈ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ. ಇದು ನಮ್ಮ ಸ್ವಾತಂತ್ರ್ಯದ ಹಬ್ಬ. ಎಲ್ಲರೂ ಸೇರಿಕೊಂಡು ರಾಷ್ಟ್ರ ಇವತ್ತು ಸ್ವತಂತ್ರವಾಗಿರುವಂತಹ ದಿನವನ್ನ, ಅವತ್ತಿನ ಆ ತ್ಯಾಗ ಬಲಿದಾನಗಳನ್ನ ನೆನಪಿಸಿಕೊಂಡು ಅದೇ ಒಂದು ಏಕತೆಯ ಮಂತ್ರವನ್ನ ಜಪಿಸುತ್ತಾ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ ಗ್ರಾಮದ ಹಿರಿಮೆಯನ್ನು ಎತ್ತಿ ಹಿಡಿಬೇಕು ಅಂತ ಹಾರೈಸುತ್ತಾ ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿ. ಈಗಾಗಲೇ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳಿದ್ರು, ಸ್ಪರ್ಧಾತ್ಮಕವಾಗಿರಬೇಕು, ಜಿದ್ದಿನಿಂದ ಇರುವುದಿಲ್ಲ. ಸ್ಪರ್ಧಿಸುವುದು ನಮ್ಮ ಎಷ್ಟು ಸಾಮರ್ಥ್ಯ ಇದೆ ಅದರ ಪ್ರದರ್ಶನವಾಗಿರುತ್ತದೆ. ಗೆಲುವು ಕೇವಲ ಒಂದು ತಂಡಕ್ಕೆ ಮಾತ್ರ ಲಭಿಸಲು ಸಾಧ್ಯ. ಯಾಕಂದ್ರೆ ಎಲ್ಲಾ ತಂಡವನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಾಸ್ತವ. ಸೊ ಇರುವಂತಹ ಸಂದರ್ಭಗಳಲ್ಲಿ ಏನೇ ಒಂದು ರೀತಿಯ ಸಮಸ್ಯೆಗಳು ಅಥವಾ ತೀರ್ಪುಗಳಲ್ಲಿ ಬರುವಂತಹ ವ್ಯತ್ಯಾಸಗಳು ಆಯೋಜಕರ ತೀರ್ಮಾನ ಅಂತಿಮವಾಗಿರುತ್ತದೆ. ಇದು ನಾಕೌಟ್ ರೀತಿಯಲ್ಲಿ ನಡೆಯುವಂತ ಪಂದ್ಯ. ಸೊ ಬಹುಶಃ ಎಲ್ಲರಿಗೂ ಗೊತ್ತಿದೆ, ನಾವಿದು ಸೌಹಾರ್ದತೆ ಮತ್ತು ಏಕತೆಗೋಸ್ಕರ ಮಾಡುವ ಪಂದ್ಯ. ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಆರ್ಥಿಕವಾಗಿಯೋ, ಸ್ಥಳದಾನ ನೀಡಿಯೋ, ಅವಕಾಶಗಳನ್ನು ನೀಡಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನ ನಾವು ಸ್ಮರಿಸ್ತೇವೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ನಿಮ್ಮ ಪಂಚಾಯತ್, ನೀವು ಇಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತೀರಾ, ಎಷ್ಟು ಕ್ರಿಯಾತ್ಮಕವಾಗಿರ್ತೀರಾ, ಅಷ್ಟು ಕ್ರಿಯಾತ್ಮಕವಾಗುತ್ತದೆ ಎಂದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗ್ತದೆ. ಇಂಥ ಅನೇಕ ಕಾರ್ಯಕ್ರಮಗಳು ಮುಂದಕ್ಕೆ ಆಗಲಿ ಎಂದು ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇಲ್ಲಿರುವಂತಹ ಪಿಡಿಒ-ಆಗಿ ನಾನು ಆಶಿಸ್ತೇನೆ. ಶುಭ ಹಾರೈಕೆಗಳು. ಕಿನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ ಗುರ್ಕಾರ್ಮನು ವಹಿಸಿದ್ದರು. ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಸಿರಾಜ್ ಕಿನ್ಯ, ಶ್ರೀಮತಿ ಮಾಲಿನಿ, ಸೈಯದ್ ತ್ವಾಹಾ ತಂಗಳ್, ನಜೀರ್ ಹುಸೇನ್, ಉಮರ್ ಕಲ್ಲಾಂಡ, ಪಾರ್ಥಸಾರಥಿ, ಕೆಕೆ ಹಸೈನಾರ್, ಅಬ್ದುಲ್ ಖಾದರ್ ಹಾಜಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕಿನ್ಯ ಗ್ರಾಮ ಪಂಚಾಯತ್ ಸಿಬ್ಬಂದಿಲು ಗ್ರಾಮಸ್ಥರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಉದಿಪನ ಸಭೆಯಲ್ಲಿ ಸೇರಿದ ಬೊಕ್ಕ ಕ್ರಿಕೆಟ್, ಕಬಡ್ಡಿ ಬೊಕ್ಕ ಗ್ರಾಮೀಣ ಕ್ರೀಡಾಕೂಟ ಇಡೀ ದಿನ ಗೌಜಿ ಗಮ್ಮತ್ತು ನಡೆದನು.